ಗೊತ್ತಾಗಿದೆ. ಏನೋ ಒಂದು ಉದ್ದೇಶ ಇಲ್ಲದೆ ನೀನು ಮಾತನಾಡ್ತವನ್ನ ಅಲ್ಲ. ನಿನಗೆ ಉದ್ದೇಶ ಇಲ್ಲ ಅಂತಾದ್ರೆ ಎದುರುಗೇ ಬಂದು ಮಾತನಾಡದೆ ಹೋಗುವ ಜಾತಿ. ನಿನಗೆ ಬೇಕು ಅಂತಾದ್ರೆ ಅವನು ಮುಖ ತಿರುಗಿಸ್ಕೊಂಡು ಹೋದ್ರು ನೀನು ಮಾತನಾಡ್ತಾ ಬಿಡುವ ಜಾತಿ ಅಲ್ಲ. ಹೌದು, ಅಂತೂ ನಮ್ಮ ವೃತ್ತಿ ಮೇಲೆ
ಬೆರಳು ನಮ್ಮನ್ನು ತೋರಿಸ್ತಾ ಇರ್ತದೆ, ಮತ್ತೊಂದು ಬೆರಳು ಮೇಲೆ ತೋರಿಸ್ತಾ ಇದೆ. ಅಂದ್ರೆ ತಪ್ಪು ಒಪ್ಪು ನಿರ್ಣಯ ಮಾಡುವವನು ಮೇಲಿದ್ದಾನೆ, ನೀವಲ್ಲ ಅಂತ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ವ್ಯವಹರಿಸಬೇಕು. ಈಗ ನನ್ನದು ತಪ್ಪು ಅಂತ ಹೇಳ್ಬೋದು, ನೀನು ಅದೇ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಲ್ಲ. ನಾನೇನಾದ್ರೂ ಕರ್ಣನ ಬಂಡಿಯನ್ನ ಹೊಡೆಯುವುದೇ ತಪ್ಪು ಅಂತ ಇಟ್ಕೊಳ್ಳೋಣ ಅಂತಾದ್ರೆ, ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರು, ಶ್ರೇಷ್ಠ ಕಾರ್ಯವನ್ನು ಮಾಡಬೇಕು, ಅವ ಗರಿಷ್ಠ, ಅವನಿಗೆ ಸಾಕಿತ್ತು ಅಲ್ಲ ಅಂತ. ಈಗ ನಿನಗಿಂತಲೂ ಅರ್ಜುನ ಶ್ರೇಷ್ಠ ಏನೂ ಅಲ್ಲ, ನಿನಗಿಂತಲೂ ಕನಿಷ್ಠ. ಆ ಕನಿಷ್ಠ ಅರ್ಜುನನಿಗೆ ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿಯಾಗಿರುವಂತಹ ತಾವು ಸಾಕಿತ್ವವನ್ನು ಮಾಡಬಹುದು. ದೇವರೇ ಏನಂತ ಧರ್ಮವಲ್ಲ ಈ ರೀತಿ ಅದಕ್ಕೆ ಇರುವುದು
ಹಾ ಹೌದು ಅಲ್ಲಿ ಆ ಅರ್ಜುನ ವಿಜಯಿಯಾಗುವುದಕ್ಕೆ ಕಾರಣವೇ ಕೃಷ್ಣ. ಹೌದು ಅಲ್ವಾ? ಹನುಮಾನ್ ಆದ್ದರಿಂದ ಅರ್ಜುನನಿಗೆ ಸಾಧನೆ ಆಗುತ್ತೆ ನಮಗೆ ಕಾಣಬೇಕು ಹಾ ಅಲ್ವಾ? ಹಾ ಸ್ಥಾನದಲ್ಲಿ ಕಡಿಮೆ ಇರು ಹಾ ಅವನ ವಿಜಯವಾಗುವಾಗಿ ನಾನು ಹಾ ಅಲ್ವಾ? ನೀವು ಹಾಗೆ ಕಾರಣ ಎಲ್ಲ ಸಾರಥ್ಯವನ್ನು ಮಾಡ್ತಾ ಇದ್ದೀರಿ. ನಮಗೆ ನಿರೀಕ್ಷೆ ಇತ್ತು ಭೀಷ್ಮ ಶಲ್ಯರೇ ಮಹಾರಾಷ್ಟ್ರ ಹಾಗೆ ಬರಲಿಲ್ಲ. ಹೋಗಲಿ ಬಿಡಿ. ನಾನು ಮೊದಲೇ ತೀರ್ಮಾನ ಮಾಡಿದ್ದೆ ಬೇಗ ನಾನು ರಚಿಕನಾಗಿ ಬರಬಾರದು, ಆದಷ್ಟು ತಡೆದೇ ಬರಬೇಕು ಅಂತ ಕಾರಣ ಗೊತ್ತಾಯ್ತು. ರತಿಗಳಾಗಿ ಬಂದವರೆಲ್ಲ ಹೋದ್ರು ಅಂತ ವಿಷಯ ಅದೇ. ಅಲ್ಲ ಹಾಗೇನಿಲ್ಲ. ಹಾ. ತಪ್ಪು ಸಾರಥಿಯಾಗಿ ಹೋಗು ಹೌದು ಅಲ್ವಾ? ಅದು ಹೌದು. ಆದ್ದರಿಂದ ಹಾ. ನನಗೆ ಇದು ಸರಿ ಯುದ್ಧ ಮಾಡುವ ಅವಕಾಶ ಇರುವುದನ್ನು ಸಾರಥ್ಯವೂ ಮಾಡದೇ ಇದ್ದೇನೆ. ಇಲ್ಲಿ ಕೂತ್ಕೊಂಡು ನೋಡ್ಬೇಕಲ್ಲ ಏನು. ಹೌದು ಆದ್ದರಿಂದ ನನಗೆ ಸರಿ ಇದು ನಿಮಗೆ ಸರಿ ಅಲ್ಲ. ಅರ್ಜುನನಿಗೆ ಒಂದು ಹೊಂದಾಣಿಕೆ ಇಲ್ಲವೇ ಆಗತ್ತೆ. ಯಾಕಂದ್ರೆ ನಾನು ಏನು ಹೇಳ್ತೇನೋ ಅದನ್ನು ನಿಯಮ ಹೇಳಬೇಕು. ರತಿಗಳಾದವರು ಹೇಳಬೇಕು, ಸಾಹಸಿ ಹೇಳಬೇಕು. ಆಚೆ ಹೊಡಿ ಹೊಡಿಬೇಕು, ಈಚೆ ಹೊಡಿ ಹೊಡಿಬೇಕು, ನಿಲ್ಲಿಸು. ಇದು ಹಾಗಲ್ಲ. ನಾನು ಹೇಳಿದಾಗ ರತಿಗೆ ಹೇಳಿದಾಗೆ ಸಾರಥಿ ಕೇಳುವುದಿಲ್ಲ, ಸಾರಥಿ ಹೇಳಿದಾಗ ರತಿ ಕೇಳುವುದಿಲ್ಲ. ಅಂದ್ರೆ ನೀವು ಗೊತ್ತು ನೋಡಿ ಹಾಗೆ ಯಾರ್ಯಾರು ಮಾತಿಗೆ ಸಣ್ಣವರಾಗಬಾರ್ದು ಎನ್ನುವುದು ನನ್ನ ಅಭಿಪ್ರಾಯ. ಆಚೆ ಹೊಡಿ ಈಚೆ ಹೊಡಿ, ಈಗ ನೀನೇನು ಹೊಡಿತಾ ಇದ್ದೀಯ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಮಹಾನುಭಾವಿ ಹರಿ ನಿನ್ನ ಮಹಿಮೆ ಎಂದೋ ಹರಿ ನಿನ್ನ ಮಹಿಮೆ ಎಂದೋರೆ ಗೋಮರ್ದನ
ಬಲ್ಲೆ ಬೆಳೆಯುವುದಲಿ ಚರಿತ ಸಂಸ್ಕೃತಿ ಬೆಳೆದು ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಓ ಹಾಗೆ ಮಾತಾಡಿದವರೇ, ಈಗ ಅರ್ಥವಾಗ್ತದೆ. ಮಾತನಾಡಿಸಿದ್ ಯಾಕೆ? ನಾನು ಯೋಚನೆ ಮಾಡಿದ್ದೆ, ನೀನು ಎಷ್ಟು ಹೆಚ್ಚು ಪ್ರಶ್ನೆ ಕೇಳ್ತೀವಿ ಆದಷ್ಟು ಉತ್ತರ ಕೊಡಬಾರದು. ಉತ್ತರ ಕೊಟ್ಟನ ನಾನು ಕೆಟ್ಟೆ. ಯಾಕೆ? ನನ್ನ ಉತ್ತರ ಬೇಕು ಎನ್ನುವುದೇ ನನ್ನ ಅಪೇಕ್ಷೆ. ಆ ಉತ್ತರದ ಮೇಲೆ ಮುಂದಿನ ಕಾರ್ಯವನ್ನು ರೂಪಿಸುವವರು ನೀನು. ಯಾಕೆಂದ್ರೆ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಅಜ್ಜ ಶಿಬಿರದ ಬೆಳಗ್ಗೆ ಪಾಂಡವರುಗಳನ್ನು ಕರೆದುಕೊಂಡು ಹೋಗಿದ್ದೆ. ಆವಾಗ ಆ ಪಾಂಡವರನ್ನು ಮುತ್ತಜ್ಜ ಭೀಷ್ಮಾಚಾರ್ಯ ಕಾಲದಲ್ಲಿ ಕೆಳಗಿ ಕಾಯಬೇಕಿ ತರಳ ಎಳೆಯುವರ ಪಾಪ ಅಜ್ಜನಿಗೆ ಅರ್ಥ ಆಯಿತು. ಇವರನ್ನು ಕಾಯಬೇಕು ಎನ್ನುವುದರ ಕೃಷ್ಣನ ಮಾತಿನ ಅರ್ಥ ಆದಷ್ಟು ಬೇಗ ನೀನು ಸಾಯಬೇಕು ಅಂತ ಹೇಳುವುದು. ಹಾಗೆಲ್ಲ ಅಂತ ನಿನ್ನ ಮಾತಿಗೆ ಗೊತ್ತಾರೆ. ಕಾಯಬೇಕು ಅಂತ ನಾವೆಲ್ಲ ಒಂದೆಡೆ ಅರ್ಥ ಮಾಡ್ಬೋದು, ನೂರಾರು ಅರ್ಥ ನಿನ್ನ ಮಾತಿಗೆ. ಆಮೇಲೆ ಅವನ ಬಾಯಿನಲ್ಲಿ ಹೇಳಿಸಿದಂತೆ ನಾಳೆ ಧ್ರುವಕ್ಕೆ ನಪುಂಸಕರ ತಂದು ನಿಲ್ಲಿಸಿ ನಾನು ರಣರಂಗದಿಂದ ಮುಕ್ತರಾಗ್ತೇನೆ. ಶಸ್ತ್ರ ಸನ್ಯಾಸ ಅವ್ರ ಬಾಯಿ ಉತ್ತರ ಕೊಟ್ಟರು ಕಥೆ ಮುಗಿತು. ನೋಡಿ, ಇದೆಲ್ಲ ಕಥೆ ಇದು ಏಕಾಂತ ಅಲ್ಲ, ನೀವು ಮಲ್ಕೊಂಡು ಹೌದು. ನಾನು ಈ ಸೈನ್ಯದ ಒಂದೇ ಕೇಳ್ತಾ ಇದ್ದೆ. ದ್ರೋಣಾಚಾರ್ಯನ ಏಕಾಂತದಲ್ಲಿ ಹೋಗಿ ಸಲ್ಲಿಸಲೇ ಇರುವುದು. ಸ್ವಲ್ಪ ಅಶ್ವತ್ಥಾಮ ಹತಕುಂಜರ ಬೇರೆಯವರಲ್ಲ. ಧರ್ಮರಾಜ ಹೇಳೋ ನೀನು ಗೊತ್ತಾಗಲಿಲ್ಲದು. ನೀನೇ ಹೇಳಿದ್ದಂತೆ ಈ ಹಾಗಂತ ದ್ರೋಣಾಚಾರ್ಯನ ಮುಕ್ತವಾಗಿ ಮಾತನಾಡಿಸಲೇ ಇಲ್ಲ. ಅವ ಪಾಪ ನಂಬಿದ, ಹೇಳಿದ. ಧರ್ಮ ಅಶ್ವತ್ಥಾಮ ಹತ ಅಂತ ಹೇಳುವಾಗ ಅಂತ ಯಾರಿಗೂ ಹೇಳದೆ ಇದ್ದಾಗ ಶಂಕ ಬಿಟ್ಟಿದೆ. ಆಗ ಮುಕ್ತ ಇರ್ತೇನೆ. ಪಾಪ ಅವನ ದೇಹ ಬಿಟ್ಟು ಈಗ ನಮಗದೇ ಕಥೆ ಬಂದು ತೋರಿಕೆ ಒಳಗೆ ಅಷ್ಟು ಸುಲಭ ಇಲ್ಲ. ಅಲ್ಲ ಇಷ್ಟೇ ಕಥೆ ಗೊತ್ತಿದ್ದೆ ನಾನು ಅಷ್ಟು ಸುಲಭದಲ್ಲಿ ನನ್ನ ಬಾಯಿ ಬಿಡ್ತೇನೆ. ನೀನು ಏನು ಗೊತ್ತುಂಟು ಅಂತ ಕೇಳಿಬಿಟ್ಟೆ ನೀನು. ತುಲಗ ಲಕ್ಷಣವೇನಬಲ್ಲೆ? ಪಾಂಡವಿಗೆ ಸಾಧ್ಯ ಮಾಡಿದ ಅದಕ್ಕೆ ಅಂದ್ರೆ ನನಗೆ ತುಲಗ ಲಕ್ಷಣ ಚೆನ್ನಾಗಿ ಗೊತ್ತುಂಟು ಅನ್ನೋದು ನೀನು ಒಳಗೆ ಭೀಷ್ಮಾಚಾರ್ಯನ ಒಣಗಿಸುವಾಗ 10 ದಿವಸ ಆಯಿತು, ದ್ರೋಣಾಚಾರ್ಯನ ಒಣಗಿಸುವಾಗ 5 ದಿವಸ ಆಯಿತು. ಈಗ ಒಂದು ದಿವಸ ಕಲಿತಲ್ಲ, ಒಂದೊಂದೇ ದಿವಸ ಮುಗಿಸುವುದಾದ್ರೆ ತುಲಗ ಲಕ್ಷಣ ಶರೀರದಿಂದ ಕಲಿಯಬೇಕು. ಬಹಳ ಬುದ್ಧಿವಂತ ನಾನು ಹೇಳ್ತೇನೆ. ನಾನು ಹೇಳುವುದೇ ಹೇಗೆ, ತುಲಗ ಲಕ್ಷಣ ಹೇಗೆ ಬಂತು, ಆ ಶಾಸ್ತ್ರ ಹಯಶಾಸ್ತ್ರ ಎಲ್ಲಿಂದ ಪ್ರಾರಂಭ ಆಯಿತು. ಒಬ್ಬರೇ ಗುರು. ಆದ್ರೆ ನಮ್ಗೆ 12 ವರ್ಷ ಬೇಕಾಯಿತು. ನೀನು 64 ದಿವಸದಲ್ಲಿ 64 ವಿದ್ಯೆಯನ್ನು ಕಲ್ತಿದ್ದೆ. ಅವರವರ ಕಲಿಕೆಯ ಮೇಲೆ ಹೌದು, ಗುರುಗಳು ಮತ್ತೆ ಆಮೇಲೆ ಇನ್ನಂತವನ್ನು ಸೇರಿಸಿಕೊಳ್ಳಿ. ಬೇಗ ಬೇಗ ಮುಗಿದು ಹೋಗ್ತದೆ, ಏನೋ ಇದು ಹೇಳಿಕೊಡುವುದಕ್ಕೆ ಅಂತ. ಅದು ಮತ್ತೆ ಯಾಕೆ ಗುರುಗಳು? ಹಾಗಾಗಿ ಹಯಶಾಸ್ತ್ರ, ಹಯಘೋಷ ಎನ್ನುವಂತ ಮುನಿಯ ಮಗ ಶಾಲಿಹೋತ್ರ ಎನ್ನುವುದೇ ಹಯಶಾಸ್ತ್ರಗಳು ಬರ್ತದೆ. ತುಲಗ ಲಕ್ಷಣವೇನಬಲ್ಲೆ? ನಾನು ನಿಮ್ಮಲ್ಲಿ ಕೇಳ್ತೇನೆ,
ಅಂದ್ರೆ ಕುದುರೆಗೆ ಒಂದು ಲಕ್ಷ ದನಕ್ಕಾದಾಗ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ. ದನಕ್ಕೂ 4 ಕಾಲು, ಕುದುರೆಗೂ 4 ಕಾಲು, ದನಕ್ಕೂ 1 ಬಾಲ, ಕುದುರೆಗೂ 1 ಬಾಲ. ಆದ್ರೆ ಬಹಳ ವ್ಯತ್ಯಾಸ. ದನ ಕಾದಷ್ಟು ಸುಲಭ ಅಲ್ಲ ಅದು. ಮತ್ತೆ ಆ ಹಯಶಾಸ್ತ್ರವನ್ನು ಬಲ್ಲವರಿಗೆ ಮಾತ್ರ ಗೊತ್ತು. ದಶ ಸುಳಿಯಿರುವಂತಹ ಲಕ್ಷಣಯುಕ್ತವಾದಂತಹ ಕುದುರೆಯನ್ನೇ ರಥಕ್ಕೆ ಹೋಗಬೇಕು. ಹೌದು, ಅದು ಹಣೆಯಲ್ಲಿ 1 ಸುಳಿ, ಆಮೇಲೆ ತಲೆಯಲ್ಲಿ 2 ಸುಳಿ, ಪಾರ್ಶ್ವದಲ್ಲಿ 2 ಸುಳಿ, ಉಪಪಾರ್ಶ್ವದಲ್ಲಿ 2 ಸುಳಿ, ವಕ್ಷಸ್ಥಳದಲ್ಲಿ 2 ಸುಳಿ, ಬೆನ್ನಿನಲ್ಲಿ 1 ಸುಳಿ. 10 ಸುಳಿ ಬೇಕು. 10 ಸುಳಿಯುವುದಲ್ಲ, ಗೊತ್ತಾಯ್ತು? 10 ಸುಳಿ ಬೇಕು. ಹಾಗಿದ್ರೆ ಮಾತ್ರ. ಅಂದ್ರೆ ಅದೇ ನಮಗೆ ನೆನಪುಂಟು ಇಲ್ಲ. ನಾವು ಹಾಗೆಲ್ಲ ಮಾಡ್ಕೊಂಡು ಆದಷ್ಟು ಬೇರೆ. ನಿನ್ನ ಮಹಿಮೆ ಏನು ಅಂತ ನನಗೆ ಗೊತ್ತಿಲ್ವ? ನೀರು ಕಲ್ಲು ಆಡುವುದು ಒಂದು ಕಡೆಗೆ, ಹಣ್ಣು ತಿನ್ನುವುದು ಒಂದು ಕಡೆಗೆ. ಹೌದಪ್ಪ, ಉಳಿದವರ ಕ್ರಮಕ್ಕೂ ನಿನ್ನ ಕ್ರಮ ಅದಕ್ಕೆ ಉಳಿದವಂತಾದರೆ ಕ್ರಮ ಅಂತ ಅನಿಸಿಕೊಳ್ತದೆ, ನೀನದು ಮಹಿಮೆ ಅಂತ ಅನಿಸಿಕೊಳ್ತದೆ. ಅಂದ್ರೆ ಯಾವುದೋ ಒಂದು ನೀತಿಗೆ ಕಟ್ಟುಪಾಡಿಗೆ ಸಿಗದೆ ಇರುವುದು ಯಾವುದೋ ಅದೇ ಮಹಿಮೆ. ಹುಟ್ಟಿದ ಮರುಗಳಿಗೆ ಯಾವ ಮಗುವಾದ್ರೂ ಮಾತಾಡ್ತದ? ನೀ ಮಾತಾಡಿದಂತೆ. ಆಮೇಲೆ ನಿನ್ನ ತಾಯಿ ನಿನ್ನ ಕಾಟವನ್ನು ತಡೆಯುವುದಕ್ಕಾಗಲಿ ಒಂದು ಹಗ್ಗದಿಂದ 2 ಮರಕ್ಕೆ ಕಟ್ಟು ಹಾಕಿದ್ರೆ ಅಬ್ಬಬ್ಬ, ನಿನ್ನ ತುಂಟಾಟದಲ್ಲಿ ಮರವೇ ಉಳಿ ಹೋದಂತೆ. ಮತ್ತೆ ಕಟ್ಟುವುದಕ್ಕೆ ತಂದ ಹಗ್ಗ ಸಾಕಾಗಿರುವಂತೆ. ನೋಡು, ದಾಮೋದರ ದನಕ್ಕಾದರೂ ಇಷ್ಟು ದೊಡ್ಡ ದಾಮ ಸಾಕಾಗ್ತದೆ. ನಿನ್ನ ಹೊಟ್ಟೆ ಅದು ಎಷ್ಟು ದೊಡ್ಡದು, ಅದು ಯಾವ ದಾಮ ಬೇಕೋ ಏನೇ ಅಂತೂ 1 2 ಬಾಯಲ್ಲಿ ಬೆಣ್ಣೆ ತಿನ್ನುವುದು, ಬ್ರಹ್ಮಾಂಡ ತೋರುವುದು. ಎಲ್ಲೋ ಇದ್ದ ಬಟ್ಟೆಯನ್ನು ಮೇಲೆತ್ಕೊಂಡು ಹೋಗುವುದು, ಮತ್ತೊಂದು ಎಲ್ಲೋ ಅಕ್ಷಯಾಂಬರ ಅಂಟ್ಕೊಳ್ಳುವುದು. ಅಯ್ಯೋ, ಇದನ್ನು ನಮಗೆಲ್ಲ ಮಾಡುವುದಕ್ಕಾಗುವುದಿಲ್ಲ. ಏನೇ ಇರಲಿ, ತುರಗ ಲಕ್ಷಣವೇನ ಬಲ್ಲೆ. ನೀ ನನಗೆ ಕೇಳೋದು ಬರೋದಿಲ್ವ? ನಿನಗೆ ಏನು ಗೊತ್ತುಂಟು ಅಂತ ನಾನು ನಿನ್ನಲ್ಲಿ ಕೇಳ್ತೇನೆ. ಮತ್ತೆ ನೀವು ಹೇಳಿದಿಲ್ಲ, ರಥಿಕ ಹೇಳಿದಾಗ ಸಾರಥಿ ಕೇಳೋದು ರೂಢಿ. ಇಲ್ಲ, ಹಾಗಲ್ಲ. ಸಾರಥಿ ಹೇಳಿದಾಗ ರಥಿಕ ಕೇಳ್ತಾನೆ. ಅಲ್ಲ, ನಮ್ಮ ಯಾಕೆ ಕೇಳಿದೆ? ನಾನು ಅದನ್ನು ಮಾತ್ರ ಯಾವ ಕಾಲದಲ್ಲಿಯೂ ಬಾಯಿ ಬಿಡುವುದಿಲ್ಲ. ಬಾಯಿ ಬಿಟ್ಟೆ ಅಂತ ಅದು ಕೆಟ್ಟೆ ಅಂತೇನೆ. ಕರ್ಮದ ಮುಂದೆ ನೋಡಲಿಕ್ಕೆ ನಾನು ಅರ್ಜುನನಿಗೆ ಏನೋ ಒಂದು ಸೂಚನೆ ಕೊಡ್ತೇನೆ. ಹಾಗೆ ನೀನು ಏನಾದರೂ ಹೇಳಿದ ನಿನ್ನ ಮರ್ಮ ಪೂರ್ಣದ ಗೊತ್ತುಂಟು. ನಾನು ಕರುಣೆಗೂ ಹೇಳ್ತೇನೆ, ಸಂದರ್ಭ ಬಂದರೆ ಆ ಕೃಷ್ಣ ಇಷ್ಟೆಲ್ಲ ಮಾಡ್ತಾನೆ, ನೀನು ಹಾಗೆ ಮಾಡಬೇಡ ಅಂತ ಅವನಿಗೂ ಎಚ್ಚರಿಕೆ ಕೊಡ್ತೀನಿ. ನಾನು ಹೇಳುದಿಲ್ಲ. ಹೌದು, ಮುತ್ತಜ್ಜ ಭೀಷ್ಮಾಚಾರ್ಯ ಮೊದಲು ನಮಸ್ಕಾರ ಮಾಡಿದ, ಅವರೊಂದು ಮಾತು ಕೊಟ್ಟು. ದ್ರೋಣಾಚಾರ್ಯ ಬಂದು ನಮಸ್ಕಾರ ಮಾಡಿದ, ಅವರೊಂದು ಮಾತು ಕೊಟ್ಟು. ನನಗೂ ಬಂದು ನಮಸ್ಕಾರ ಮಾಡಿದ, ನಾನು ಮಾತು ಕೊಟ್ಟಿದ್ದೆ. ಮಾತಿನಂತೆ ನಡೆದುಕೊಳ್ತಾ ಇದ್ದೆ. ಏನು ಅಂತ ಮಾತ್ರ ಹೇಳೋದು, ಕ್ಷಣಕ್ಕೆ ಕೊಟ್ಟ ಮಾತ್ರಂತೆ ಅವನ ತೇಜ ಇನ್ಯಾವುದು ಹೇಳುದು, ಇನ್ಯಾವುದು ಹೇಳುದು. ನಿನ್ನ ರಥಿಕ ಅಮ್ಮ ನೀನು ಹೇಳುವಾಗ ಕೇಳ್ತಾ ಇದ್ದ. ಅವನಿಗೆ ಬಿಡು, ನೀನು ರಥಿಕ ಸಾರಥಿ ಅಲ್ಲದೆ ಇದ್ರು ಅವ ನೀನು ಹೇಳಿದಾಗ ಕೇಳ್ಕೊಟ್ಟಿದ್ದ. ಅದು ಇತ್ತೀಚೆಗೆ ಬಂದಾಗ ಮೊದಲಿಂದ ಅವನಿಗೆ ಮಾತನ್ನು ಕೇಳಿದ್ದು. ಮೊದಲಿಂದ ನಿನ್ನ ಮಾತು ಕೇಳ್ತಾನೆ. ಅವ ಕೇಳೋದು ದೊಡ್ಡದು, ನಮ್ಮದು ದೊಡ್ಡದು, ನಿಮ್ದೆ ಅಂತ ಅವ ಕೇಳದೆ ನೀನೇನ್ ಮಾಡ್ತೀವಿ? ಅವ ಕೇಳದೆ ನೀನೇನ್ ಮಾಡ್ತೀವಿ? ಹೌದಾ? ನಾವು ನಿಮಗೇನು ಕಡಿಮೆ ಎಲ್ಲ ಗೊತ್ತಾಯ್ತು. ನಾವು ಹಾಗೆ ಅದೆಲ್ಲ ಬಾಯಿ ಬಿಡೋ ಜಾತಿ ಅಲ್ಲ ನಾವು. ನನ್ನ ಮಾತು ನಾವು ಕೇಳಿದ್ರೆ ಒಂದು ಗಳಿಗೆ ನಾನು ಆಗ್ತದೆ. ಮಾತಾಡು ಬನ್ನಿ.
ನಾನು ಬಾಯಿ ಬಿಡಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಅಬ್ಬಬ್ಬ, ಅವನ ಮುಖದ ವರ್ಚಸ್ಸೇ ದೇವರೇ, ಮಹಿಮೆಯೇ ಹೌದು, ಏನ್ ಬೇಕಾದ್ರೂ